ನಿಖರ ನ್ಯೂಸ್ನ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ಇವತ್ತು ನಾವೊಂದು ಪುಣ್ಯ ಕ್ಷೇತ್ರ ಕಡಬ ತಾಲೂಕಿನ ಅಲಂಕಾರ ಗ್ರಾಮದ ಶರವೂರು ದೇವಸ್ಥಾನದ ಮುಂಭಾಗದಲ್ಲಿದೆ. ಸುಮಾರು 5,000 ವರ್ಷಗಳ ಇತಿಹಾಸ ಹೊಂದಿರುವಂತಹ ಈ ಒಂದು ದೇವಸ್ಥಾನದಲ್ಲಿ ಭಕ್ತರು ತಮ್ಮ ಕಷ್ಟಗಳನ್ನು ಬೇಡಿಕೊಂಡು ಅಥವಾ ದೇವಿಯಲ್ಲಿ ಏನಾದರೂ ಹರಕೆಯನ್ನು ಹೊತ್ತುಕೊಂಡು ಈ ಕ್ಷೇತ್ರಕ್ಕೆ ಬಂದರೆ ಅದೆಲ್ಲವೂ ಕೂಡ ಈಡೇರುತ್ತೆ ಅನ್ನುವಂತಹ ಒಂದು ಪ್ರತೀತಿ ಈ ಕ್ಷೇತ್ರಕ್ಕಿದೆ. ಈ ಕ್ಷೇತ್ರದ ಜೀರ್ಣೋದ್ಧಾರ ಕಾರ್ಯ ಈಗ ನಡೀತಾ ಇದೆ. ಸುಮಾರು 80% ಈ ಒಂದು ಜೀರ್ಣೋದ್ಧಾರ ಕಾರ್ಯ ಆಗಿದೆ. ಯಾವ ರೀತಿ ನಡೀತಾ ಇದೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಬನ್ನಿ ನೋಡ್ಕೊಂಡು ಬರುವ. ಶಾಂತಿಮೊಗರು ಅಲಂಕಾರ ರಸ್ತೆಯ ಅಂಚಿನಲ್ಲಿ ಈ ಒಂದು ಭವ್ಯವಾದಂತಹ ಮಹಾದ್ವಾರ ನಿರ್ಮಾಣ ಆಗ್ತಾ ಇದೆ. ಶರವೂರು ಶ್ರೀ ದುರ್ಗಾ ಪರಮೇಶ್ವರಿ ದೇವಿಯ ಈ ಒಂದು ಭವ್ಯವಾದ ಮಹಾದ್ವಾರ ಈಗ ನಿರ್ಮಾಣ ಹಂತದಲ್ಲಿ ಇದೆ. ಒಳಗಡೆ ಇನ್ನಷ್ಟು ಸಿದ್ಧತೆಗಳು ನಡೀತಾ ಇದೆ. ಒಂದ್ಸಲ ನೋಡುವ ಒಳಗಡೆ ಏನೆಲ್ಲ ಸಿದ್ಧತೆಗಳು ಆಗ್ತಾ ಇದೆ ಅಂತ ಹೇಳಿ. ಶರವೂರು ದುರ್ಗಾ ಪರಮೇಶ್ವರಿ ದೇವಸ್ಥಾನದ ರಾಜಗೋಪುರ ಭವ್ಯವಾಗಿ ನಿರ್ಮಾಣ ಆಗ್ತಾ ಇದೆ. ಕಾರ್ಮಿಕರೆಲ್ಲರೂ ಇದಕ್ಕೆ ಶ್ರಮಿಸ್ತಾ ಇದ್ದಾರೆ. ಹಲವಾರು ದಿನಗಳಿಂದ ಈ ಒಂದು ಬೃಹತ್ ಮಟ್ಟದಲ್ಲಿ ನಿರ್ಮಾಣ ಆಗ್ತಾ ಇರುವಂತಹ ಈ ಒಂದು ರಾಜಗೋಪುರವನ್ನ ನೀವು ನೋಡ್ತಾ ಇದ್ರೆ. ಇನ್ನು ಒಳಗಡೆ ಹೋಗೋಣ. ಒಳಗಡೆ ಯಾವ ರೀತಿ ನಿರ್ಮಾಣ ಆಗ್ತಾ ಇದೆ ಅಂತ ನೋಡ್ಕೊಂಡು ಬರೋಣ. ದೇವಸ್ಥಾನದ ಕಾರ್ಯಗಳು ಆರಂಭ ಆಗಿದೆ. ಭವ್ಯವಾಗಿ ದೇವಸ್ಥಾನ ನಿರ್ಮಾಣ ಆಗ್ತಾ ಇದೆ. ಹಲವಾರು ಕಾರ್ಮಿಕರು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿ ನಾವು ನೋಡ್ತಾ ಇರ್ಬೋದು ಏಕಶಿಲಾ ಧ್ವಜಸ್ತಂಭ. ಕುಡುಪು ಅನಂತ ಪದ್ಮನಾಭ ದೇವಸ್ಥಾನವನ್ನ ಬಿಟ್ಟರೆ ಈ ದೇವಸ್ಥಾನದಲ್ಲಿ ಈ ಒಂದು ಏಕಶಿಲಾ ಧ್ವಜಸ್ತಂಭವನ್ನ ನಾವು ಕಾಣಬಹುದು. ಮುಂದೆ ನೋಡ್ತಾ ಇರ್ಬೋದು ಇಲ್ಲೆಲ್ಲವೂ ಕೂಡ ಬಹುತೇಕ ಕಂಪ್ಲೀಟ್ ಆಗ್ತಾ ಬಂದಿದೆ. ಶರವೂರು ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾಗಿರುವಂತಹ ಕೆ ಸುಬ್ರಹ್ಮಣ್ಯ ರಾವ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಈ ದೇವಸ್ಥಾನದ ಐತಿಹ್ಯವನ್ನು ತಿಳಿಸ್ಕೊಡ್ಬೋದಾ ಸರ್? ಶರವೂರು ದುರ್ಗಾ ಪರಮೇಶ್ವರಿ ದೇವಸ್ಥಾನ ಭಾರಿ ಪ್ರಾಚೀನವಾದ್ದು ಅಂತ ನಾವು ತಿಳಿದುಕೊಂಡಿದ್ದೇವೆ. ಇದು ಐತಿಹಾಸಿಕ ಮಾತ್ರ ಅಲ್ಲ, ಪೌರಾಣಿಕಕ್ಕೂ ಸಂಬಂಧ ಉಂಟಿದ್ದಕ್ಕೆ ಅಂತೇಳಿ. ಹೇಗೆ ಅಂತ ಹೇಳಿದರೆ, ಪಾಂಡವರ ಪುರೋಹಿತರಾದಂತಹ ದೌಮ್ಯರಿಂದ ಪ್ರತಿಷ್ಠಾಪಿಸಲ್ಪಟ್ಟಂತಹ ಒಂದು ದುರ್ಗಾ ದೇವಿಯ ದೇವಸ್ಥಾನ ಇದು. ಈ ದೇವಸ್ಥಾನದಿಂದ ಅಂದಿನಿಂದ ಇಂದಿನವರೆಗೂ ಕೂಡ ಒಂದು ವಿಶೇಷವಾದಂತಹ ಕೆಲವು ವಿಷಯಗಳಿಗೆ ಪ್ರಾಮುಖ್ಯವನ್ನು ಹೊಂದಿದೆ. ಅದರಲ್ಲಿಯೂ ಈ ದುರ್ಗಾದೇವಿ ದೇವಸ್ಥಾನವನ್ನು ಸಾಮಾನ್ಯವಾಗಿ 1200 ವರ್ಷದ ಹಿಂದಿನ ಮೂರ್ತಿ ಅಂತ ಹೇಳಿದ್ದು ನಮ್ಮ ಸಂಶೋಧಕರಂತಹ ಡಾಕ್ಟರ್ ಗುರುರಾಜ ಭಟ್, ಉಮಾನಂದ ಸೇನೆ ಇತ್ಯಾದಿಯವರು ಇಲ್ಲಿಗೆ ಬಂದವರು ಲೇಖನದಲ್ಲಿ ಬರೆದಿದ್ದಾರೆ. ಈ ಕ್ಷೇತ್ರದ ಹೆಸರು ಶರವೂರು. ಶರವೂರು ಅಂತ ಹೆಸರು ಬಂದಿರುವಂಥದ್ದೇ ಸರೋವರದಿಂದಾಗಿ ಅಂತ ಪ್ರತೀತಿ ಇದೆ. ಹಾಗಾಗಿ ಸರೋವರ ಅಂತ ಹೇಳಿದ್ರೆ ಗಂಗಾದೇವಿ. ಇಲ್ಲಿ ನೋಡ್ತಾ ಇರ್ಬೋದು ಗಂಗಾದೇವಿಯ ಗರ್ಭಗುಡಿ. ಹಾಗಾಗಿ ಸ್ಥಳದ ದೇವಿಗೆ ಆಕೆಯನ್ನ ಆರಾಧನೆ ಮಾಡೋದಕ್ಕೆ ಇಲ್ಲಿ ಗರ್ಭಗುಡಿಯನ್ನ ನಾವು ನೋಡ್ಬೋದು. ಈ ಸಂಪೂರ್ಣ ದೇವಸ್ಥಾನದ ಇನ್ನೊಂದು ವಿಶೇಷತೆ ಏನು ಗೊತ್ತಾ? ಆಗ್ಲೇ ಹೇಳಿದಾಗೆ ಶರವೂರು ದೇವಸ್ಥಾನ ಅಂತ ಹೇಳಿದ್ರೆ ಸಂಪೂರ್ಣ ನೀರಿನಿಂದ ಆವೃತವಾಗಿತ್ತು. ಅದು ಈಗಲೂ ಕೂಡ ಇಲ್ಲಿ ನಂಬಿಕೆ ಏನಂತ ಹೇಳಿದ್ರೆ, ಈ ಒಂದು ದೇವಸ್ಥಾನದ ಕೆಳಭಾಗದಲ್ಲಿ ಈಗಲೂ ಕೂಡ ನೀರಿನಿಂದ ಸಂಪೂರ್ಣವಾಗಿ ಆವೃತ ಆಗಿದೆ ಅಂತ ಹೇಳಿ. ಇನ್ನೊಂದು ಗಂಗಾದೇವಿಯ ಆರಾಧನೆ ಇದು ಎಲ್ಲಿಯೂ ನಿಮಗೆ ನೋಡೋದಕ್ಕೆ ಸಿಗೋದಿಲ್ಲ. ಅಷ್ಟು ಒಂದು ಅಭೂತಪೂರ್ವವಾದಂತಹ ಅನುಭವ ನಿಮಗೆ ಇಲ್ಲಿ ಸಿಗುತ್ತೆ. ಸರ್, ಇಲ್ಲಿ ಮೊದಲನೇದಾಗಿ ಅಂತ ಹೇಳಿದ್ರೆ ದುರ್ಗಾದೇವಿಯ ಆರಾಧನೆ ನಡೆಯುತ್ತೆ. ಅದರ ಜೊತೆಗೆ ಬೇರೆ ಯಾವೆಲ್ಲ ದೇವರ ಆರಾಧನೆ, ಅದರ ಜೊತೆಗೆ ಸುತ್ತಮುತ್ತ ಇರುವಂತಹ ದೇವರ ಸನ್ನಿಧಾನಕ್ಕೂ ಇಲ್ಲಿಯ ದೇವಸ್ಥಾನಕ್ಕೂ ಇಲ್ಲಿಯ ದೇವಿಗೂ ಯಾವುದಾದ್ರೂ ಸಂಬಂಧ ಇದೆಯಾ? ಏನಾದರೂ ಕಾರ್ಣಿಕ ಇದೆಯಾ ಅಂತ ಹೇಳಿ? ನಮ್ಮ ದೇವಸ್ಥಾನದಲ್ಲಿ ಸ್ಥಳ ದೇವತೆ ಅಂತ ಗಂಗಾದೇವಿಯ ಗುಡಿ ನೋಡಿ. ಆ ನೈಋತ್ಯ ಮೂಲೆಯಲ್ಲಿ ಗಂಗಾದೇವಿಯ ಗುಡಿ ಇದೆ. ಗಂಗಾದೇವಿಯ ಅಂತರ್ಧನವಾದಂತಹ ಮಾಯವಾದಂತಹ ಕೆರೆ ಕೂಡ ಅಲ್ಲಿ ಗುಡಿಯ ಹಿಂದೆ ಕೆರೆ ಕೂಡ ಇದೆ. ಅದನ್ನು ಕೂಡ ಬಹಳ ಹಿಂದೆ
ಇಲ್ಲಿ ನಾವು ಕಟ್ಟಿಸಿದ್ದೇವೆ. ಅದಲ್ಲದೆ ಒಳಗೆ ಸಾಮಾನ್ಯವಾಗಿ ಎಲ್ಲ ದೇವಸ್ಥಾನದಲ್ಲಿರುವ ಹಾಗೆ ಗಣಪತಿ ಗುಡಿ ಇದೆ, ಮತ್ತು ಚಾಮುಂಡಿ ದೈವ ಕೂಡ ಒಳಗಿದೆ. ಅದನ್ನು ಈಗ ಕೂಡ ಚಾಮುಂಡಿ ದೈವವನ್ನು ಒಳಗೆ ಇಟ್ಟುಕೊಳ್ತೇವೆ. ಮತ್ತು ಬೆಟ್ಟದಲ್ಲಿ ನಮಗೆ ಸಂಬಂಧಪಟ್ಟ ಹಾಗೆ ಧೂಮಾವತಿ, ಆಮೇಲೆ ರಕ್ತೇಶ್ವರಿ ಇತ್ಯಾದಿ ಒಂದು 5 ದೈವಗಳಲ್ಲಿ ಮೇಲೆ ಇದೆ. ಅದರ ಮೇಲೆ ಬಹಳ ಮುಖ್ಯವಾಗಿ ಏನು ಹೇಳುವುದು ಅಂತ ಆದರೆ ಪೆರುವಾಜ ಜಲದುರ್ಗ ಪರಮೇಶ್ವರಿ ದೇವಸ್ಥಾನ ಮತ್ತು ಕೇರ್ಪಡ ಮಹಿಷಮರ್ದಿನಿ ದೇವಸ್ಥಾನ ಇದೆಲ್ಲವೂ ಕೂಡ ಒಂದಕ್ಕೊಂದು ಸಂಬಂಧವುಳ್ಳಂಥ ದೇವಸ್ಥಾನಗಳು. ಅಲ್ಲಿ ಹೋದರೆ ನಿಮಗೆ ಹೇಳ್ತಾರೆ ನಮಗೆ ಆ ದೇವಸ್ಥಾನಗಳಿಗೆ ಸಂಬಂಧ ಉಂಟು. ಈ 3 ದೇವಿಯರು ಕೂಡ ಅಕ್ಕ ತಂಗಿಯರು ಅಂತ ಹೇಳುವಂತಹ ಪ್ರತೀತಿ ಭಾಳ ಹಿಂದಿನಿಂದಲೂ ಇದೆ. ಭಾಳ ಹಿಂದಿನ ಕಾಲದಲ್ಲಿ ಕೇರ್ಪಡ ಜಲದುರ್ಗಾದೇವಿ ಪೆರುವಾಜೆ ಮತ್ತು ಇಲ್ಲಿ ಜಾತ್ರೆ ಒಟ್ಟಿಗೆ ನಡೀತಾ ಇತ್ತು. ಅವಭೃತ ಸ್ನಾನಕ್ಕೆ ಅಲ್ಲಿಂದ ಕೂಡ ಇಲ್ಲಿಗೆ ಬರ್ತಾ ಇತ್ತು. ಎಲ್ಲಿಗೆ? ನಮ್ಮ ಕುಮಾರಧಾರ ನದಿಯ ನಾವು ಹೋಗುವ ಜಾಗಕ್ಕೆ ಅವರು ಬರ್ತಾ ಇದ್ದರು. ಅವರು ಆಚೆ ಬದಿಯಿಂದ ನಾವು ಈಚೆ ಬದಿಯಿಂದ ಇಲ್ಲಿಯ ದೇವರು ಸ್ನಾನ ಎಲ್ಲ ಮಾಡಿ ಮತ್ತೆ ಪುನಃ ಆ ಕಡೆ ಈ ಕಡೆ ಹೋಗುವಂಥ ಒಂದು ವ್ಯವಸ್ಥೆಗಳಿತ್ತು. ಕಾರಣಾಂತರಗಳಿಂದ ಅದೀಗ ಬದಲಾಗಿದೆ. ಅವರು ಈ ಕಡೆ ಬರುವುದಿಲ್ಲ, ನಾವಂತೂ ಆ ಕಡೆಗೆ ಹೋಗ್ತೇವೆ, ನಮಗೆ ಬೇರೆ ಜಾಗ ಇಲ್ಲ. ಭವ್ಯವಾದಂತಹ ಗರ್ಭಗುಡಿಯನ್ನ ನಾವು ನೋಡ್ತಾ ಇದೀವಿ. ಇನ್ನೊಂದು ಕಡೆ ಮಹಿಳೆಯರೆಲ್ಲರೂ ಕರಸೇವೆಯನ್ನ ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ಗುಂಪಾಗಿ ಈ ಒಂದು ದೇವಿಯ ಕಾರ್ಯದಲ್ಲಿ ತೊಡಗಿಸ್ಕೊಳ್ತಾ ಇದ್ದಾರೆ, ಸಂತೋಷದಿಂದ ತೊಡಗಿಸ್ಕೊಳ್ತಾ ಇದ್ದಾರೆ. ಎಲ್ರಿಗೂ ಈ ಒಂದು ಅನುಭವ ಸಿಗೋದಿಲ್ಲ, ದೇವಿಯ ಸೇವೆಯನ್ನ ಮಾಡೋದಕ್ಕೆ ಅವರಿಗೆ ಸಿಗ್ತಾ ಇದೆ. ಸೊ ತನು ಮನ ಧನದಿಂದ ಸಹಾಯ ಅಂತ ಹೇಳ್ತಾರೆ. ಹಾಗಾಗಿ ಎಲ್ಲಾ ರೀತಿಯ ಸಹಾಯದಲ್ಲೂ ಕೂಡ ತೊಡಗಿಸ್ಕೊಳ್ತಾ ಇದ್ದಾರೆ. ಬ್ರಹ್ಮಕಲಶೋತ್ಸವ ಸಮಿತಿಯ ಬಗ್ಗೆ ಸ್ವಲ್ಪ ವಿವರಿಸಬಹುದು ಸರ್? ಯಾರೆಲ್ಲ ಇದ್ದಾರೆ, ಹೇಗೆ ಕಾರ್ಯವೈಖರಿ ನಡೀತಾ ಇದೆ ಅನ್ನೋದ್ರ ಬಗ್ಗೆ. ಆಯ್ತು. ಬ್ರಹ್ಮಕಲಶದ ಅಂತ ಹೇಳಿದ್ರೆ ಬ್ರಹ್ಮಕಲಶದ ಅಧ್ಯಕ್ಷರಾಗಿ ಶ್ರೀಯುತ ಎಂ ಗೋಪಾಲಕೃಷ್ಣ ಪಡ್ಡಿಲಯರು, ಬಹಳಷ್ಟು ಹಿರಿಯರು, ಅನುಭವಸ್ಥರು, ಈ ಹಿಂದೆ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು ಕೂಡ ಆಗಿರುವಂಥವರು. ಅವರು ಬ್ರಹ್ಮಕಲಶೋತ್ಸವ ಅಧ್ಯಕ್ಷರು. ಬ್ರಹ್ಮಕಲಶೋತ್ಸವದ ಗೌರವ ಅಧ್ಯಕ್ಷರಾಗಿರುವಂಥದ್ದು ಖ್ಯಾತ ಉದ್ಯಮಿ, ಎಲ್ಲ ಕಡೆ ತುಂಬ ದೇಣಿಗೆಯನ್ನು, ಮಧೂರು ದೇವಸ್ಥಾನಕ್ಕೆ ಕೂಡ ಮಧೂರಿನ ಬ್ರಹ್ಮಕಲಶೋತ್ಸವದಲ್ಲಿ ಬಹಳಷ್ಟು ಪ್ರಮುಖ ಪಾತ್ರವನ್ನು ವಹಿಸಿರ್ತಕ್ಕಂಥ ಡಾಕ್ಟರ್ ಕೂಳೂರು ಕನ್ಯಾನ ಸದಾಶಿವ ಶೆಟ್ಟಿ ಅವರು ಕಡಬ ತಾಲೂಕಿನಲ್ಲಿ ಬೇರೆಲ್ಲಿ ಗೌರವಾಧ್ಯಕ್ಷರಾಗಿದ್ದಾರೆ ಅಂತ ಗೊತ್ತಿಲ್ಲ. ನಾವು ಮಾತಾಡುವಾಗ ಹೇಳಿದ್ರು, ಒಂದು ಪುತ್ತೂರಿನ ದೇವಸ್ಥಾನಕ್ಕೆ ಗೌರವಾಧ್ಯಕ್ಷ ಆಗ್ತಾ ಇದ್ದಾರೆ, ಮತ್ತೆ ನಮ್ಮ ದೇವಸ್ಥಾನಕ್ಕೆ ಗೌರವಾಧ್ಯಕ್ಷರಾಗ್ತಾರೆ. ಅವರು ಗೌರವಾಧ್ಯಕ್ಷರಾಗಿರುವಂಥದ್ದು. ಆಮೇಲೆ ವ್ಯವಸ್ಥಾಪನಾ ಸಮಿತಿ ಮತ್ತು ಜೀರ್ಣೋದ್ಧಾರ ಸಮಿತಿ, ನಾನು ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷ ಆದರೆ ಶ್ರೀಯುತ ಸುಬ್ರಹ್ಮಣ್ಯರಾವ್ ನಗರಿ ಅಂತಿದ್ದಾರೆ, ಅವರು ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾಗಿ ಈ ಒಂದು ಉತ್ತಮ ತಂಡ ನಮ್ಮೊಟ್ಟಿಗೆ ಇರ್ತಕ್ಕಂಥ ಸಮಿತಿಯವರು ಎಲ್ಲರೂ ಸೇರಿಕೊಂಡು ಬಹಳಷ್ಟು ಉತ್ತಮವಾಗಿ ಎಲ್ಲರೂ ಒಂದಾಗಿ ಹೋಗ್ತಾ ಇರ್ತಕ್ಕಂಥದ್ದು. ಸುಮಾರು 10 ಕೋಟಿ ವೆಚ್ಚದಲ್ಲಿ ಭವ್ಯವಾಗಿ ನಿರ್ಮಾಣ ಆಗ್ತಾ ಇರುವಂತಹ ಈ ಒಂದು ದೇವಸ್ಥಾನ ಬಹುತೇಕ ಕಂಪ್ಲೀಟ್ ಆಗಿದೆ. 70% ಅಷ್ಟು ಈಗ ಕಂಪ್ಲೀಟ್ ಆಗಿದೆ. ಅದರ ಜೊತೆಗೆ ದೌಮ್ಯ ಮಹರ್ಷಿಗಳ ಒಂದು ಕಥೆಯನ್ನು ನಾವು ಕೇಳಿದ್ವಿ. 5000 ವರ್ಷಗಳ ಹಿಂದಿನ ಕತೆ. ಅವರ ನಿರ್ದೇಶದ ರೀತಿಯಲ್ಲಿ ಭೀಮಸೇನ ಈ ಒಂದು ದೇವಸ್ಥಾನವನ್ನ ನಿರ್ಮಾಣ ಮಾಡಿರುವ ಒಂದು ಕಥೆ ಇದೆ. ಅದೇ ರೀತಿ ಆ ರೀತಿಯಾದಂತಹ ಅನುಗ್ರಹ ಈಗ ನಮಗೆ ಸಿಗ್ತಾ ಇದೆ. ನಾವು ಕೂಡ ಈ ದೇವಸ್ಥಾನದ ನಿರ್ಮಾಣ ಕಾರ್ಯದಲ್ಲಿ ತನು ಮನ ಧನ ಸಹಾಯವನ್ನ ಮಾಡುವ ಅಂತ ಹೇಳ್ತಾ ನಮಗೂ ಕೂಡ ಆ ಭಾಗ್ಯ ಒದಗಿ ಬಂದಿದೆ. ನಮ್ಮ ಕೈಲಾದಂತಹ ಸಹಾಯವನ್ನ ಈ ದೇವಸ್ಥಾನಕ್ಕೆ ಮಾಡುವ ಅಂತ ವಿನಂತಿಸ್ಕೊಳ್ತಾ ಇದ್ದಾರೆ. ಕೆಳಗೆ ಕಾಣ್ತಾ ಇರುವಂತಹ ಒಂದು ಬ್ಯಾಂಕ್ ಸಂಖ್ಯೆಗೆ ಅಥವಾ QR ಕೋಡ್ಗೆ ಸ್ಕ್ಯಾನ್ ಮಾಡಿ ನಿಮ್ಮ ಕೈಯಲ್ಲಾದಂತಹ ಸೇವೆಯನ್ನ ನೀಡಬಹುದು.